ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೇ, 2022-23ನೇ ಶೈಕ್ಷಣಿಕ ಸಾಲಿನ ಎಲ್ಲ ತರಗತಿಗಳು ಪ್ರಾರಂಭವಾಗಿದೆ. ಸರ್ಕಾರದ ವತಿಯಿಂದ ವಿದ್ಯಾರ್ಥಿ ವೇತನ ಕೂಡ ಮಂಜೂರಾಗ್ತಾ ಇದೆ. ಎಲ್ಲರಿಗೂ ಕೂಡ ಬಹಳ ಸಂತೋಷದ ವಿಚಾರ. ಇವತ್ತಿನ ವಿಚಾರ ಹೇಳಲ್ಪಟ್ಟಿರೋದು ಅದೇ. ಮುಖ್ಯಮಂತ್ರಿ ವಿದ್ಯಾ ನಿಧಿ ಯೋಜನೆಯ ಅಡಿಯಲ್ಲಿ ರೈತರ ಮಕ್ಕಳಿಗೆ, ಯಾರು ರೈತ ಫಲಾನುಭವಿಗಳಿದ್ದಾರೆ ಅವರ ಮಕ್ಕಳಿಗೆ ಮುಖ್ಯಮಂತ್ರಿ ವಿದ್ಯಾ ನಿಧಿ ಯೋಜನೆಯ ಅಡಿಯಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಜೂರಾತಿ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ರೈತರ ಮಕ್ಕಳು. ನಾನು ಆಗಲೇ ಹೇಳಿದ ಹಾಗೆ ರೈತರ ಮಕ್ಕಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ರೈತರ ಮಕ್ಕಳು ಅಂದರೆ ಅವರು ರೈತರ ಹೆಸರಿನಲ್ಲಿ FID ಅಂತ ಒಂದು ನಂಬರನ್ನು ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ನಮೂದಿಸಬೇಕಾಗಿರ್ತದೆ. ನಿಮ್ಮ ಶಾಲೆ ಮತ್ತು ಕಾಲೇಜಿನಲ್ಲಿರುವಂತಹ ಪ್ರಾಚಾರ್ಯರಿಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿಯ CEO ಅವರು ಮೀಟಿಂಗ್ ಕರೆದು ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಪ್ರಾಚಾರ್ಯರನ್ನು ನೀವು ಸಂಪರ್ಕಿಸಿದರೆ ಅದರ ಸಂಪೂರ್ಣವಾದ ವಿವರಗಳನ್ನು ನಿಮಗೆ ಕೊಡ್ತಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ 8ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯ ಅಧ್ಯಯನ ಮಾಡುವಂತಹ ಎಲ್ಲ ಮಕ್ಕಳು ಕೂಡ ಈ ಯೋಜನೆಯ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಾನು ಹೇಳಿದ ಹಾಗೆ ಅವರು ರೈತರ ಮಕ್ಕಳಾಗಿರಬೇಕು. ಅವರ ಹೆಸರಿನಲ್ಲಿ, ಅವರ ಕುಟುಂಬದ ಹಿರಿಯರ ಹೆಸರಿನಲ್ಲಿ ಪಹಣಿ ಇರಬೇಕಾಗ್ತದೆ. ಅಂಥವ್ರು ಮಾತ್ರ ನಾವು ಅಪ್ಲಿಕೇಶನ್ ಹಾಕ್ತೇವೆ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 2,000ರಿಂದ ಪ್ರಾರಂಭ ಆಗ್ತದೆ. ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ 2,500 ರು, ವಿದ್ಯಾರ್ಥಿನಿಯರಿಗೆ 3,000. ಅದೇ ರೀತಿಯಾಗಿ ಪದವಿ ತರಗತಿಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ 5,500, ವಿದ್ಯಾರ್ಥಿಗಳಿಗೆ 5,000. ಸ್ನಾತಕೋತ್ತರ ಪದವಿ ಯಾರು ಅಧ್ಯಯನ ಮಾಡ್ತಿರ್ತಾರೆ, ಮಾಸ್ಟರ್ ಡಿಗ್ರಿ, ಅವರಿಗೆ 10,000ವರೆಗೆ ವಿದ್ಯಾರ್ಥಿ ವೇತನವನ್ನು ಸಿಗ್ತದೆ. ಅದರ ವೆಬ್ಸೈಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಳಿಸ್ಕೊಡ್ತೀನಿ. ಸರ್ಕಾರದಿಂದ ಬರುವಂತಹ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಕಲಿಕಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಅವರ ಮುಂದಿನ ವಿದ್ಯಾಭ್ಯಾಸದ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.